ಎಲ್ಲರಿಗೂ ಶುಭ ಮಧ್ಯಾಹ್ನ. 2018 ಸಾಲಿನ ಕ್ರಿಸ್ಮಸ್ ಸಂಭ್ರಮಾಚರಣೆಗೆ ಆಗಮನಿಸಿದ ಸರ್ವರಿಗೂ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿದ ವೇದಿಕೆಯ ಮುಂದೆ ಉಪಸ್ಥಿತರಿರುವ ಎಲ್ಲ ಅತಿಥಿಗಳನ್ನು ಪ್ರಾಂಶುಪಾಲರು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಯೆಹೋವನು ನನಗೆ ಕುರುಬ, ಕೊರತೆ ಪಡೆಯನು, ಆತನು ಹಸಿರುಗಾವಲಲ್ಲಿ ನನ್ನನ್ನು ತಂಗಿಸುತ್ತಾನೆ ಎಂಬ ಬೈಬಲ್ ವಾಕ್ಯದ ಆಧಾರದ ಮೇಲೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈಗ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ. ಬೆತ್ಲೆಹೇಮ ಗೋದಲಿಯೋಳು ಮಲಗಿದ ಯೇಸುರಾಜನು, ಬೆತ್ಲೆಹೇಮ ಗೋದಲಿಯೋಳು ಮಲಗಿದ ಯೇಸುರಾಜನು, ತಾಳ್ಮೆಯುಳ್ಳ ತಾಯಿಯಲ್ಲಿಯೇ ನಾರನಾಗಿ ಜನಿಸಿ ಬಂದನು, ತಾಳ್ಮೆಯುಳ್ಳ ತಾಯಿಯಲ್ಲಿಯೇ ನಾರನಾಗಿ ಜನಿಸಿ ಬಂದನು. ದೇವನೇ ನೀ ಪರಿಶುದ್ಧ ಪರಿಶುದ್ಧ, ದೇವನೇ ನೀ ಶುದ್ಧನು ಶುದ್ಧನು, ದೇವನೇ ನೀ ಪರಿಶುದ್ಧ ಪರಿಶುದ್ಧ, ದೇವನೇ ನೀ ಶುದ್ಧನು ಶುದ್ಧನು, ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸಿಕೋ ಯೇಸುವೇ, ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸಿಕೋ ಯೇಸುವೇ. ದುರುಳರಾದ ನಮ್ಮನ್ನೆಲ್ಲ ನರಕದಿಂದ ಬಿಡಿಸಲಾತನು, ದುರುಳರಾದ ನಮ್ಮನ್ನೆಲ್ಲ ನರಕದಿಂದ ಬಿಡಿಸಲಾತನು. ಮನುಷ್ಯ ರೂಪ ತಾಳಿಯಾತನು, ಪಾಪಲೋಕಗಿಳಿದು ಬಂದನು, ಮನುಷ್ಯ ರೂಪ ತಾಳಿಯಾತನು, ಪಾಪಲೋಕಗಿಳಿದು ಬಂದನು. ದೇವನೇ ನೀ ಪರಿಶುದ್ಧ ಪರಿಶುದ್ಧ, ದೇವನೇ ನೀ ಶುದ್ಧನು ಶುದ್ಧನು, ದೇವನೇ ನೀ ಪರಿಶುದ್ಧ ಪರಿಶುದ್ಧ, ದೇವನೇ ನೀ ಶುದ್ಧನು ಶುದ್ಧನು, ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸಿಕೋ ಯೇಸುವೇ, ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸಿಕೋ ಯೇಸುವೇ, ಶುದ್ಧೀಕರಿಸಿಕೋ ಯೇಸುವೇ. ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ ನಮ್ಮ ಪ್ರಾಂಶುಪಾಲರಾದ ಶ್ರೀಯುತ ವಿಠಲ್ ರವರು. ಜೆಲ್ ಸದಾನಂದರವರು ಇದನ್ನು ಪ್ರಾರಂಭಿಸಿದರು. ಬಡವರಿಗಾಗಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂತಹ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕೆಂಬ ಉದ್ದೇಶದಿಂದ ಈ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಸಾಧಾರಣ 90% ಮಕ್ಕಳು ಉಚಿತ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಮತ್ತು ಶಿಕ್ಷಣ ವಂಚಿತ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಶಿಕ್ಷಣವನ್ನು ಕೊಡ್ತಿದ್ವಿ. ನಮಗೆ ತುಂಬ ತೃಪ್ತಿ ಇದೆ. ಯಾಕಂತೇಳಿದರೆ ಇವರಿಗೆ ನಾವು ಶಿಕ್ಷಣ ಕೊಡದಿದ್ದರೆ, ನಮ್ಮ ಸಂಸ್ಥೆ ನಮ್ಮ ಆಡಳಿತ ಮಂಡಳಿ ಶಿಕ್ಷಣ ಕೊಡದಿದ್ದರೆ ಇವರು ಶಿಕ್ಷಣದಿಂದ ವಂಚಿತರಾಗ್ತಾರೆ, ಸಮಾಜದಲ್ಲಿ ದಾರಿ ತಪ್ಪುವ ಸಾಧ್ಯತೆಯೇ ಇರ್ಬೋದು. ಯಾಕೆಂದರೆ ಅಷ್ಟು ಕಷ್ಟದಿಂದ ಬರುವಂಥ ವಿದ್ಯಾರ್ಥಿಗಳು. ಸಿಸ್ಟರ್ ಆವಾಗಲೇ ಹೇಳಿದರು, ನಮ್ಮಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ನಾನು 1 ಗಂಟೆ ಕೌನ್ಸಿಲಿಂಗ್ ಮಾಡ್ತೇನೆ, 1 ಗಂಟೆ ಆದ ನಂತರ ಮನೆಯವರು ಅದಕ್ಕೆ ಅವನಿಗೆ ನೂಲು ಕಟ್ಟಬೇಕು ಅಥವಾ ಅವನಿಗೆ ಭಸ್ಮ ಕೊಡಬೇಕು, ಇನ್ನೊಂದು ಏನೋ ಹೇಳ್ತಾರೆ. ಅಂದರೆ ಆ ಥರದ ಮೂಢನಂಬಿಕೆಗಳನ್ನು ಇನ್ನೂ ಕೂಡ ಇಟ್ಕೊಂಡಿರುವಂತಹ ವಿದ್ಯಾರ್ಥಿಗಳ ಹೆತ್ತವರಿದ್ದಾರೆ. ಅಂಥವರನ್ನು ಒಲಿಸಿ ನಾವು ಇಲ್ಲಿ ಆ ಶಿಕ್ಷಣವನ್ನು ಕೊಡಬೇಕು. ಮನೆಯ ಪರಿಸರ ಕೂಡ ಅವ್ರದ್ದು ಭಾರಿ ಕಷ್ಟದ ಪರಿಸರ. ಅಂತಹ ಸಂದರ್ಭದಲ್ಲಿ ಇಂಥ ಶಿಕ್ಷಣ ಸಂಸ್ಥೆಯನ್ನು ನಾವು ಹಮ್ಮಿಕೊಂಡಿದ್ದೆ. ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿ ಸಾಧಾರಣ PUCಗೆ 25 ವರ್ಷ ಆಯಿತು, ಪ್ರೈಮರಿ 80 ವರ್ಷಗಳು ಇತ್ತು, ಹೈಸ್ಕೂಲ್ ಕೂಡ ಅಷ್ಟೇ 35 ವರ್ಷ ಇರಬೇಕು ಹೆಚ್ಚಿನ ಅಂಶ. ಈ ರೀತಿಯ ಶಿಕ್ಷಣ ಸಂಸ್ಥೆಗೆ ನಾನು ಪ್ರಥಮವಾಗಿ ಮೇಡಮ್ ಹೇಳಿದರು ಅವರನ್ನು ಮೇಲೆ ಕರೆಯಿರಿ, ನಾನು ಆಲ್ರೆಡಿ ಆವಾಗಲೇ ಕರೆದಿದ್ದೇನೆ. ನಮಗೆ ಭಾರಿ ನಮ್ಮ ಸಂಸ್ಥೆಗೆ ಅತ್ಯಂತ ಯಾವುದೇ ರೀತಿಯ ಸಮಸ್ಯೆಗಳು ಬಂದಾಗಲೂ ಅಷ್ಟೇ ನಮ್ಮ ಉಪನಿರ್ದೇಶಕರಿದ್ದಾರೆ. ನಾನು ನಿಜವಾಗಿ ಅಧ್ಯಕ್ಷರನ್ನು ಮೊದಲು ನಮ್ಮ ನಿಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ಯಾಕೆಂತೇಳಿದ್ರೆ ನಮ್ಮ ಇಲಾಖೆಯ ಪ್ರತಿನಿಧಿ ಅವರು, ನಾನು ಮೇಲೆ ಬನ್ನಿ ಅಂತೇಳಿದ್ರು ಅವರು ಮೇಲೆ ಯಾಕೆಂದರೆ ತುರ್ತು ಕೆಲಸ ಇದೆ. ಎಲ್ವಿರಾ ಫಿಲೋಮಿನ್ ಎಷ್ಟು ಸರಳತೆ ಅಂತೇಳಿದ್ರೆ ಅವ್ರಿಗೆ ನಾನು ಮೊನ್ನೆ ಹೇಳಿದೆ, ಮೇಡಮ್ ಊಟಕ್ಕೆ ಬನ್ನಿ, ಅವರ ಎಲ್ಲ ಸ್ಟಾಫನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಯಾವುದೇ ಕೆಲಸಗಳಿದ್ದರೂ ಕೂಡ ನಾವು ಅವರೆಷ್ಟು ಬ್ಯುಸಿ ಇದ್ದರೂ ಕೂಡ ನಮಗೆ ಸ್ಪಂದಿಸುವಂತಹ
ಎಲ್ವಿರಾ ಫಿಲೋಮಿನಾ, ನಾವು ಮೊನ್ನೆ ತಾನೇ ಪ್ರಾಚಾರ್ಯರ ಸಂಘದಿಂದ ಒಂದು ಗದ್ದೆಯನ್ನು ಕಟಾವು ಮಾಡಿದ್ದು. ಅವರು ಕೂಡ ಅವತ್ತು ಜ್ವರ ಬಂದಿತ್ತು ಅವರಿಗೆ, ಆದರೂ ಕೂಡ ಅಲ್ಲಿ ಬಂದು ನಮ್ಮ ಜೊತೆ ಇದ್ದರು ಅವರು. ಯಾಕೆಂದರೆ ಎಲ್ಲ ಪ್ರಾಚಾರ್ಯರುಗಳಿಗೆ ಒಂದು ಪ್ರೋತ್ಸಾಹ ನೀಡ್ತಿರುವಂತಹ ನಮ್ಮೆಲ್ಲರ ಆತ್ಮೀಯ ಉಪನಿರ್ದೇಶಕರು ಪ್ರಭಾರಿಯಾಗಿ ಅವರು ಇನ್ನು ಕೆಲವೇ ಸಮಯದಲ್ಲಿ ಉಪನಿರ್ದೇಶಕರಾಗಬೇಕು, ಅವರು ನಿವೃತ್ತಿಯ ಹಂತದಲ್ಲಿದ್ದಾರೆ. ಆದರೂ ಕೂಡ ನಮ್ಮೆಲ್ಲರ ಆಶೆ ಏನಂತೇಳಿದರೆ ಅವರ ಅಧಿಕೃತ ಉಪನಿರ್ದೇಶಕರಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು. 1-2 ತಿಂಗಳಾದರೂ ಅಧಿಕೃತ ಉಪನಿರ್ದೇಶಕರಾಗಿ ಬರುವ ಯೋಗ ಅವರಿಗೆ ಕೊಡಲಿ ಅಂತ ಹೇಳ್ತಾ ಅವರಿಗೆ ಮೊದಲಿಗೆ ಸ್ವಾಗತ ಬಯಸ್ತೇನೆ. ಅವರಿಗೆ ನಮ್ಮ ಪ್ರೈಮರಿ ವಿಭಾಗದ ಅನ್ನಪೂರ್ಣ ಮೇಡಮ್ ಒಂದು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಮರವೆಂದು ಕರೆಯುತ್ತಾರೆ. ಕ್ರಿಸ್ಮಸ್ ಉಡುಗೊರೆ ಗಿಫ್ಟ್. ಏಸು ಹುಟ್ಟಿದಾಗ ಜೋಯಿಸರು ಏಸು ಕಂದನಿಗೆ ಉಡುಗೊರೆಯನ್ನು ಕೊಟ್ಟರು. ಈಗಲೂ ಈ ಪದ್ಧತಿ ಇದೆ. ಅದೇ ರೀತಿ ದೇವರು ಲೋಕವನ್ನು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನಾದ ಏಸು ಕ್ರಿಸ್ತನನ್ನು ಲೋಕದ ರಕ್ಷಕನಾಗಿ ಈ ಜನಾಂಗಕ್ಕೆ ಕೊಟ್ಟರು. ಬೆಳಕು. ಬೆಳಕು ನಿರೀಕ್ಷೆ, ಸಂತೋಷ ಮತ್ತು ರಕ್ಷಣೆಯ ಸಂಕೇತ. ಏಸು ಈ ಲೋಕದ ಬೆಳಕು ಆಗಿದ್ದಾರೆ. ರೀತಿಗೆ ಬಳಸುತ್ತಿರುವ ಬಳ್ಳಿ ಅದು ಬೇರೆ ಮರದ ಮೇಲೆ ಅವಲಂಬಿಸಿ ಇರುತ್ತದೆ. ಅದೇ ರೀತಿ ಮನುಷ್ಯರು ದೇವರನ್ನು ಬಿಟ್ಟು ಇರಲು ಸಾಧ್ಯವೇ ಇಲ್ಲ. ಕ್ರಿಸ್ಮಸ್ ಮರದ ಕೆಳಗಿರುವ ಕೆಂಪು ಮತ್ತು ಹಸಿರು ಬಣ್ಣಗಳ ಮಹತ್ವ ಏನೆಂದು ಸೂಚಿಸುತ್ತದೆ ಗೊತ್ತಾ ನಿಮಗೆ? ಕೆಂಪು ಏಸು ಕ್ರೂಜೆಯಲ್ಲಿ ಸುರಿಸಿದ ರಕ್ತ ಮತ್ತು ಹಸಿರು ನಿತ್ಯ ಜೀವದ ನಿರೀಕ್ಷೆಯಲ್ಲಿರುವ ಮನುಷ್ಯರನ್ನು ಸೂಚಿಸುತ್ತದೆ. ಕ್ರಿಸ್ಮಸ್ ಬೆಲ್ ಎನ್ನುವುದು ಏನನ್ನು ಸೂಚಿಸುತ್ತದೆ ಎಂದರೆ ಯಹೂದಿ ಜನಾಂಗದ ಯಾಜಕರು ತಮ್ಮ ರೋಬ್ನಲ್ಲಿ ಧರಿಸುತ್ತಿದ್ದ ಗಂಟೆಯನ್ನು ಸೂಚಿಸುತ್ತದೆ. ಅದೇ ರೀತಿ ಯೇಸು ಸ್ವಾಮಿ ಮಹಾಯಾಜಕನಾಗಿ ಈ ಧರೆಗೆ ಬಂದಿದ್ದಾರೆ. ಕ್ಯಾಂಡಲ್ ಏಸು ಲೋಕಕ್ಕೆ ಬೆಳಕು ಆಗಿದ್ದಾರೆ ಎಂದು ತೋರಿಸುತ್ತದೆ. ಸ್ಟಾರ್ ನಕ್ಷತ್ರ ದೇವರು ಮನುಷ್ಯರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯ ಸಂಕೇತ. ಸಾಂತಾಕ್ಲಾಸ್ ಸೇಂಟ್ ನಿಕೋಲಸ್ ಆಗಿದ್ದಾರೆ. ಅವರು ಕ್ರಿಸ್ಮಸ್ ದಿನ ನಿರ್ಗತಿಕರಿಗೆ ಮಕ್ಕಳಿಗೆ ಗಿಫ್ಟ್ಗಳನ್ನು ಹಂಚುತ್ತಾ ಹೋಗುತ್ತಿದ್ದರು. ನನ್ನ ಕನ್ನಡ ಅಷ್ಟಕ್ಕಷ್ಟೇ ನೀವು ಸಹಕರಿಸಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಬೆಳಗಾಗಿದೆ ಎಂದು ನಿಮಗೆ ಯಾವಾಗ ತಿಳಿಯುತ್ತದೆ? ನನಗೆ ಉತ್ತರ ಕೊಡ್ತೀರಾ? ಆಯಿತು, ಸರಿ. ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಡ್ತಾ ಇದ್ದೀರಾ. ಯಾವಾಗ ನಮ್ಮ ಕಣ್ಣಿಗೆ ಒಬ್ಬ ಮನುಷ್ಯ ಕಾಣುತ್ತಾನ ಆವಾಗ ಬೆಳಗಾಗಿದೆ ಅಂತ ಹೇಳಬಹುದು. ಆಕ್ಸಿಡೆಂಟ್ಸ್ ಆದಾಗ ಅಲ್ಲಿ ಸೇರುವ ಜನರು ಏನು ಮಾಡ್ತಾರೆ? ಹೌದಾ? ಹೆಚ್ಚಾಗಿ ಏನು ಮಾಡೋದು? ಫೋಟೋ ತೆಗೆಯುವುದಲ್ವಾ? ಅದೇ ಇದು ಹಳ್ಳಿಗಳಲ್ಲಿ ಬಹುಶಃ ಆ ಮನುಷ್ಯನನ್ನು ಎತ್ಕೊಂಡು ಆಸ್ಪತ್ರೆಗೆ ಓಡ್ತಾರೆ. ಆದರೆ ಹೆಚ್ಚಾಗಿ ನಗರಗಳಲ್ಲಿ ಹೆಚ್ಚಾಗಿ ಒಂದೆರಡು ಸಲ ಬೇರೆ ವಿಷಯ ಇರಬಹುದು, ಆದರೆ ಹೆಚ್ಚಾಗಿ ಅಲ್ಲಿ ಬಿದ್ದವನು, ಗಾಯಗೊಂಡವನು, ಸತ್ತವನು ಯಾರಿಗೆ ಬಿದ್ದು ಹೋಗಿಲ್ಲ. ಅದರ ಬದಲು ಫೋಟೋ ಕ್ಲಿಕ್ ಮಾಡೋದ್ರಲ್ಲೇ ಬ್ಯುಸಿ. ಅಲ್ಲಿ ಇದ್ದವರನ್ನು ಕಂಡರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಅವರನ್ನು ಉಪಚರಿಸಬೇಕು. ಅದು ಯಾರಿಗೂ ಬೇಕಿಲ್ಲ. ಅಂದರೆ ಯಾರು ಅಲ್ಲಿ ಬಿದ್ದವನು ಸತ್ತವನನ್ನು ಕಾಣುವುದಿಲ್ವಾ ಅವರಿಗೆ ಬೆಳಗಾಗಲಿಲ್ಲ ಅಂತ ಅರ್ಥ. ಸಮಾಜದಲ್ಲಿ ಜಾತಿ ಧರ್ಮದ ಆಧಾರದ ಮೇಲೆ ಭೇದ ಭಾವ ಮಾಡಿ ಜಗಳಾಡ್ತಾರೆ. ಆಗ ಅಲ್ಲಿದ್ದವರಿಗೆ ಕಾಣುವುದು ಕೇವಲ ಜಾತಿ ಮತ್ತು ಧರ್ಮ, ಹೊರತು ಮಾನವನಲ್ಲ. ಅಂದರೆ ಅಲ್ಲಿರುವುದು ಕತ್ತಲೆ, ಬೆಳಕಲ್ಲ. ಕೆಲವು ಶ್ರೀಮಂತರಿಗೆ ತಮ್ಮ ಬಡ ಸಂಬಂಧಿಕರ ಪರಿಚಯವೇ ಇರುವುದಿಲ್ಲ, ಅವರು ಕಾಣುವುದೇ ಇಲ್ಲ.
ತರಗತಿಯಲ್ಲಿ, ನಿಮ್ಮ ತರಗತಿಯಲ್ಲ, ನೀವೆಲ್ಲ ಒಳ್ಳೆಯ ಮಕ್ಕಳು, ಆದರೆ ಕೆಲವು ತರಗತಿಗಳಲ್ಲಿ ಪಾಪದ ಮಕ್ಕಳನ್ನು ಟಾರ್ಗೆಟ್ ಮಾಡಿ ಅವರನ್ನು ನೋಯಿಸ್ತಾರೆ. ಅವರಿಗೆ ಯಾವಾಗ ಬೆಳಕು ಹಾಕುತ್ತದ ಕಾದು ನೋಡಬೇಕು. ನಾನೊಮ್ಮೆ ಉಜಿರೆಗೆ ಹೋಗಿದ್ದೆ. ಸಂಜೆ ಕೆಲಸ ಮುಗಿಸಿ ಹಿಂದೆ ಬರಲು ನಾನು KSRTC ಬಸ್ ಹತ್ತಿದೆ. ಅದೇ ಸಮಯ ಕಾಲೇಜು ಟೈಮ್ ಕೂಡ ಸಂಜೆಯ ಟೈಮ್. ಕಾಲೇಜ್ ವಿದ್ಯಾರ್ಥಿನಿಯರು ಬಂದು ಅವರು ಕೂಡ ಬಸ್ ಹತ್ತಿದರು. ಇನ್ನು ಕೆಲವರು ಸಾರ್ವಜನಿಕರು ಇದ್ದರು, ಅವರು ಕೂಡ ಬಸ್ ಹತ್ತಿದರು. ವಿದ್ಯಾರ್ಥಿಗಳು ಚುರುಕಲ್ವಾ, ಬೇಗ ಬೇಗನೆ ಹೋಗಿ ಸೀಟ್ಗಳಲ್ಲಿ ಕೂತರು. ಈ ಮುದುಕರು ಸ್ವಲ್ಪ ಪ್ರಾಯದವರು ಮೆಲ್ಲನೆ ಒಳಗೆ ಹೋದವರು. ಅಲ್ಲಿ ಒಳಗೆ ನೋಡುವಾಗ ಜಾಗನೇ ಇಲ್ಲ, ಸೀಟ್ ಖಾಲಿಯೇ ಇಲ್ಲ. ಮೇಲೆ ಹಿಡ್ಕೊಂಡು ನೇತಾಡಲಿಕ್ಕೆ ಕಷ್ಟಪಡ್ತಿದ್ರು. ಇದೆಲ್ಲವನ್ನು ನೋಡಿದ ಕರುಣಾಮಯಿ ಕಂಡಕ್ಟರ್ ನಗು ನಗುತ್ತಾ ಆ ವಿದ್ಯಾರ್ಥಿಗಳಿಗೆ ಹೇಳಿದರು, ಕಾಲೇಜ್ ವಿದ್ಯಾರ್ಥಿಗಳೇ, ಇಡೀ ದಿವಸ ನೀವು ಕ್ಲಾಸ್ನಲ್ಲಿ ಕೂತಿರ್ತೀರಾ, ಈಗ ಕೂಡ ನೀವು ಬಂದು ಇಲ್ಲಿ ಕೂತಿದ್ದೀರಿ. ಆ ಪಾಪ ಮುದುಕರಿಗೆ ಸ್ವಲ್ಪ ಸೀಟ್ ಬಿಟ್ಟುಕೊಡಿ ನೋಡುವ ಅಂತ. ಡಿಗ್ರಿ ಕಲಿಯದ ಆ ಕಂಡಕ್ಟರ್ ಅವರಿಗೆ ಬೆಳಗಾಗಿತ್ತು. ಅದೇ ಡಿಗ್ರಿ ಕಲಿಯುತ್ತಿರುವ ಆ ವಿದ್ಯಾರ್ಥಿಗಳಿಗೆ ಹೇಗೆ ನೋಡುವುದು, ಹೇಗೆ ಕಾಣುವುದಂತ ತೋರಿಸಿಕೊಟ್ಟರು. ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯಿನಿಯರು ಮತ್ತು ಶಿಕ್ಷಕರು ಸೇರಿ ಬೇಸಾಯದ ಬೆಸುಗೆ ಎಂಬ ಕಾರ್ಯಕ್ರಮವನ್ನು ಯೋಜಿಸಿದ್ದರು. ಅದರಲ್ಲಿ PUC ಮಕ್ಕಳು ಕಾಣ್ತದೆ ಪಾಲ್ಗೊಂಡಿದ್ದರು. ಹೌದಲ್ವಾ? PUC ಮಕ್ಕಳು ಪಾಲ್ಗೊಂಡಿದ್ದೀರಾ? ಹಾಂ, ನೀವು ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದೀರಿ. ಆ ಕೆಲಸ ಮಾಡುತ್ತಿರುವಾಗ ನಿಮ್ಮ ಮನಸ್ಸಿಗೆ ಬಂದಿರಬಹುದು, ಆ ರೈತ ಎಷ್ಟು ಕಷ್ಟದಿಂದ ಕೆಲಸ ಮಾಡಿ ಎಲ್ಲರಿಗೆ ಬೇಕಾದ ಅನ್ನವನ್ನು ಒದಗಿಸ್ತಾನೆ ಅಂತ. ಅಂದರೆ ನಿಮ್ಮ ಮನಸ್ಸಿಗೆ ರೈತನ ಬಗ್ಗೆ ನಿಮ್ಮ ಮನಸ್ಸು ಆ ಬೆಳಕಿನ ದಿಕ್ಕಿನಲ್ಲಿ ಸಾಗಿದೆ ಅಂತ ಹೇಳ್ಬೋದು. ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತರ ಜನನದ ಹಬ್ಬ. ತುಂಬು ಗರ್ಭಿಣಿಯಾದ ಮಾತೆ ಅವರೊಡನೆ ಯೇಸುವಿನ ಸಾಕು ತಂದೆಯಾದ ಜೋಸೆಫರು ತಮ್ಮ ಊರಿನಿಂದ ಬೆತ್ಲೆಹೇಮಿಗೆ ಅವರ ಹೆಸರನ್ನು ದಾಖಲಿಸಲು ಹೋಗಿದ್ದರು. ಅಲ್ಲಿ ಅವರಿಗೆ ಉಳ್ಕೊಳ್ಳಲು ಜಾಗ ಸಿಗದ ಕಾರಣ ಒಂದು ಹಟ್ಟಿಯಲ್ಲಿ ಯೇಸುವಿನ ಜನ್ಮವಾಯಿತು. ಆವಾಗ ಪ್ರಪ್ರಥಮವಾಗಿ ಯೇಸುವನ್ನು ನೋಡಿದವರು ಯಾರು ಗೊತ್ತಿಲ್ಲ. ಕುರಿಗಾಹಿಗಳು, ಅಂದರೆ ಕುರಿಗಳನ್ನು ಮೇಯಿಸುವ ಕುರುಬರು. ಅವರು ಅವಿದ್ಯಾವಂತರು, ಬಡವರು, ಆದರೆ ಯೇಸುವನ್ನು ಮೊದಲು ನೋಡಿದವರು. ಅವರ ಜೀವನ ಬೆಳಕಿನಿಂದ ತುಂಬಿ ತುಳುಕಾಡಿತು. ಹಲವು ವರ್ಷ ಅಸ್ವಸ್ಥನಾಗಿ ಚಾಪಿಯಲ್ಲೇ ಇದ್ದ ಒಬ್ಬ ರೋಗಿಯನ್ನು ಎತ್ತಿಕೊಂಡು ಯೇಸುವಿನ ಹತ್ತಿರ ಕರ್ಕೊಂಡು ಹೋದದ್ದು 4 ಮಂದಿ ಜನ. ಆ 4 ಮಂದಿ ನಮಗೆಲ್ಲರಿಗೂ ಮಾದರಿ. ಅವರಿಗೆ ಯೇಸು ಕೊಟ್ಟ ಬಹುಮಾನ ಆ ಅಸ್ವಸ್ಥನನ್ನು ಆರೋಗ್ಯವಂತನಾಗಿ ಮಾಡಿದ್ದು. ಹಾಗೆ ಕುರುಡನೊಬ್ಬನು ಯೇಸುವಿನ ಗಮನ ಸೆಳೆಯಲು ಪ್ರಯತ್ನಿಸಿದಾಗ ಶಿಷ್ಯರು ಅವನಿಗೆ ಸುಮ್ಮನಿರಲು ತಾಕೀತು ಮಾಡಿದರು. ಯೇಸು ಆ ಕುರುಡನನ್ನು ಕರೆದು ಅವನನ್ನು ಮಾತಾಡಿಸಿ ಅವರಿಗೆ ದೃಷ್ಟಿ ಕೊಟ್ಟು ಅವರ ಜೀವನವನ್ನು ಬೆಳಕಿನಿಂದ ತುಂಬಿದರು. ಯೇಸು ಬೆಳಕಾಗಿದ್ದರು, ಬೆಳಕಿನಲ್ಲೇ ಇದ್ದರು. ಇತರರ ಕಷ್ಟ ಸಂಕಷ್ಟಗಳನ್ನು ಅರಿತು ಸಹಾಯ ಹಸ್ತ ನೀಡಿದರು. ಕ್ರಿಸ್ಮಸ್ ಜಗತ್ತಿಗೆ ಬೆಳಕನ್ನು ನೀಡುತ್ತಿರುವ ಹಬ್ಬ ಅಂತ ಹೇಳ್ಬೋದು. ಇದು ಸೌಹಾರ್ದತೆಯ, ಬಂಧುತ್ವದ ಒಂದು ಹಬ್ಬ. ಪ್ರೀತಿಯಿಂದ ಬಾಳಲು ಕರೆ ನೀಡುವ ಹಬ್ಬ.
ನಾವು ಇತರರನ್ನು ಮಾನವನೆಂದು ಗುರುತಿಸಿ ಗೌರವಿಸಿ ಜಾತಿ ಧರ್ಮ ಭೇದ ಭಾವ ಮರೆತು ಅನುಕಂಪದ ತಿಳುವಳಿಕೆಯಿಂದ ತುಳುಕಿ ಪ್ರೀತಿ ಶಾಂತಿ ಆದರದ ಆನಂದವನ್ನು ಪಸರಿಸುವ ಹಬ್ಬ. ಈ ಕ್ರಿಸ್ತ ಜಯಂತಿಯು ಪರರಿಗಾಗಿ ಪ್ರಾಣದತ್ತ ಕ್ರಿಸ್ತರ ಪ್ರೀತಿ ಶಾಂತಿ ಸೌಹಾರ್ದತೆಯ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ತಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದಕ್ಕಾಗಿ ನಿಮ್ಮ ಪ್ರಿನ್ಸಿಪಾಲರು ಶ್ರೀಯುತ ಕಿಟ್ಟಲ್ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಎಂದು ವಿವರವಾಗಿ ಉದಾಹರಣೆ ಮೂಲಕ ತಿಳಿಸಿದ ಸಿಸ್ಟರ್ ಹ್ಯಾರಿಯಟ್ ರವರಿಗೆ ವಂದನೆಗಳು. ತ್ರಿವೇಣಿ ಆಯುರ್ವೇದ ಮತ್ತು ತ್ರಿವೇಣಿ ಗುರುಕುಲದ ಪಾರಂಪರಿಕ ವೈದ್ಯರಾಗಿರುವ ಬ್ರದರ್ ಎಲ್ಡೋರ್ ಅವರು ಕ್ರಿಸ್ಮಸ್ ಮತ್ತು ಪಾರಂಪರಿಕ ಆಹಾರ ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಲ್ಲುಜ್ಜಿ ಯಾವುದ್ರಲ್ಲಿ ಉಜ್ಜುತ್ತೀರಿ? ಹಾಂ, ಈ ಪೇಸ್ಟಲ್ಲಿ ಹಲ್ಲು ಉಜ್ಜಿದ್ರೆ ದಡ್ಡರಾಗ್ತೀರಿ ಅಂತ ಗೊತ್ತಾ ನಿಮಗೆ? ಪೇಸ್ಟಲ್ಲಿ ಹಲ್ಲು ಉಜ್ಜಿದ್ರೆ ನೀವು ದಡ್ಡರಾಗ್ತೀರಿ ಅಂತ ಗೊತ್ತಾ? ಹಾಂ, ಆ ಪೇಸ್ಟ್ ಮೇಲೆ ಬರೆದಿಟ್ಟಿದ್ದಾರೆ ಹಾಗೆ ಅಂತೇಳಿ. ಇನ್ನೇನು ಮಾಡ್ತೀರಿ? ಪೇಸ್ಟ್ ಯೂಸ್ ಮಾಡ್ತೀರಿ? ಪೇಸ್ಟ್ ಯೂಸ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಬರೆದಿದ್ದಾರೆ ಅದರಲ್ಲಿ. ಹಾಂ, ಪೇಸ್ಟ್ ಯೂಸ್ ಮಾಡಿದ್ರೆ ನೀವು ಮಾನಸಿಕ ರೋಗಿಗಳಾಗ್ತೀರಿ ಅಂತ ಬರೆದಿದ್ದಾರೆ. ಪೇಸ್ಟ್ ಯೂಸ್ ಮಾಡಿದ್ರೆ ಬಿಹೇವಿಯರ್ ಡಿಸಾರ್ಡರ್ ಅನ್ನೋ ಕಾಯಿಲೆ ಬರುತ್ತೆ. ಬಿಹೇವಿಯರ್ ಡಿಸಾರ್ಡರ್ ಅಂದರೆ ಗೊತ್ತಾ? ನೀವು ನಾರ್ಮಲ್ ಅಲ್ಲ ಅಂತ ಅರ್ಥ. ಎಷ್ಟು ಜನ ನಾರ್ಮಲ್ ಇದ್ದೀರಿ? ಎಲ್ಲ ಅಬ್ನಾರ್ಮಲೇ. ಕಾರಣ ಹಾಂ, ಕಾರಣ ಗೊತ್ತಲ್ಲ? ಓಕೆ ನೋಡಿ, ನೀವು ತಿನ್ನುವ ಆಹಾರ ಏನಾಗಬೇಕು? ಫಸ್ಟ್ ಜೀರ್ಣ ಆಗಬೇಕಲ್ವಾ? ಜೀರ್ಣ ಆಗ್ಲಿಕ್ಕೆ ಏನು ಬೇಕು? ಸಮಾಧಾನವಾಗಿ ಕೂತ್ಕೊಂಡು ತಿನ್ನೋದನ್ನು ಕಲಿಬೇಕು ಫಸ್ಟ್. ಕ್ಲಿಯರ್? ಇಷ್ಟು ಅರ್ಥ ಆಯಿತು? ಓಕೆ, ಇಲ್ಲಿ ನೋಡಿ, ಕಾಯಿಲೆ ಬಂದು ಟ್ರೀಟ್ ಮಾಡೋದು ಒಳ್ಳೆಯದೋ, ಕಾಯಿಲೆ ಬರೋಕ್ಕಿಂತ ಕಾಯಿಲೆ ಬರದೇ ಇರೋದು ಒಳ್ಳೆಯದೋ? ನಾನು ಈ ವೇಷ ಯಾಕೆ ಹಾಕ್ಕೊಂಡಿದ್ದೇನೆ ಗೊತ್ತಾ? ಇದೆಲ್ಲ ಒಂದು ನಾಟಕ. ಪೇಷಂಟ್ಗಳು ಬರ್ತಾರಲ್ಲ, ಬರುವಾಗ ಅವರಿಗೆ ನಮಗೇನೋ ಗೊತ್ತು ಅಂತ ತೋರಿಸ್ಕೊಳಕ್ಕೆ ಹಾಕ್ಕೊಂಡಿದ್ದಾನೆ ಈ ಗಡ್ಡ ಮೀಸೆ ಈ ಡ್ರೆಸ್ ಎಲ್ಲ. ಹಾಗೆ ಇದಷ್ಟು ಅರ್ಥ ಆಯಿತು. ಇದರಿಂದ ಬೇರೆ ಏನು ಪ್ರಯೋಜನ ಇಲ್ಲ. ಗೊತ್ತಾಯಿತು ನಿಮಗೆ? ಗುಡ್. ಇನ್ನು ಪ್ರಯೋಜನ ಏನಿದೆ? ನಾವು ಈ ವೇಷದಲ್ಲಿ ಇರುವಾಗ ಸ್ವಲ್ಪ ಭಯಭಕ್ತಿಯಿಂದ ಜನಗಳು ಹೇಳುವುದನ್ನು ಕೇಳ್ತಾರೆ ಅನ್ನೋದು ಒಂದೇ ಒಂದು ಉದ್ದೇಶ. ನಿಮ್ಗೆ ಅರ್ಥ ಆಯಿತು? ದೇವರನ್ನು ಹೆದರಲ್ಲ ಅವರು, ಸ್ವಾಮೀಂದ್ರನ್ನು ಹೆದರ್ತಾರೆ. ಯಾಕೆ ಹೇಳು? ಶಾಪ ಹಾಕ್ತಾರಲ್ವಾ? ನಿಮ್ಗೆ ಅರ್ಥ ಆಯಿತು? ಕ್ಲಿಯರ್? ನಿಮ್ಗೆ ಅರ್ಥ ಆಯಿತು? ಐಡಿಯಾ ಬಂತು? ಇನ್ನೇನು ಮಾಡ್ತೀರಿ? ನಾನು ಹೇಳೋದನ್ನು ಕೇಳಿಸ್ಕೊಳ್ತೀರಿ ಕರೆಕ್ಟಾಗಿ? ಹಾಗಾದರೆ ಹಸಿವಾದರೆ ಮಾತ್ರ ತಿನ್ನಬೇಕು, ದಾಹವಾದರೆ ಮಾತ್ರ ನೀರು ಕುಡಿಬೇಕು. ಇದಿಷ್ಟು ಅರ್ಥ ಆಯ್ತು ನಿಮಗೆ? ಇನ್ನು ನಿಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗಲಿಕ್ಕೆ ಒಂದು ಸಣ್ಣ ಮೆಡಿಸಿನ್ ಹೇಳ್ಕೊಡ್ತೇನೆ. ಅದು ಇಂಡಿಯಾದಲ್ಲಿ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಹೊರಗಡೆಯಿಂದ ತರಿಸ್ಬೇಕಾಗತ್ತೆ. ನಿಮ್ಮ ಪ್ರಿನ್ಸಿಪಾಲ್ ಹತ್ರ ಹೇಳಿದ್ರೆ ಅವರು ತರಿಸ್ಕೊಡ್ತಾರೆ. ಅವ್ರಿಗೆ ಗೊತ್ತುಂಟು ಎಲ್ಲಿ ಸಿಗುತ್ತೆ ಅದು ಅಂತೇಳಿ. ಅದಕ್ಕೆ ಹೆಸರು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತೇಳಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ ಏನಂತ ಗೊತ್ತಾ? ಅದು ಒಂದು ಗೋಧಿ ಕಾಳಷ್ಟು ಬೆಳಿಗ್ಗೆ ಸಂಜೆ ಅನ್ನದಲ್ಲಿ ಮಿಕ್ಸ್ ಮಾಡಿ ತಿಂದರೆ 10 ದಿನದಲ್ಲಿ ನಿಮ್ಮ ಬ್ರೈನ್ ಬೂಸ್ಟ್ ಆಗುತ್ತೆ. ಎಷ್ಟು ದಿನದಲ್ಲಿ? 10 ದಿನದಲ್ಲಿ ನೀವು ಬುದ್ಧಿವಂತರಾಗ್ತೀರಿ. ಬುದ್ಧಿವಂತರು ಅಂದರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಓದೋದನ್ನೆಲ್ಲ ನೆನಪಲ್ಲಿ ಇರುತ್ತೆ. ಎಷ್ಟು ದಿನದಲ್ಲಿ? 10 ದಿನದಲ್ಲಿ. 10 ದಿನದಲ್ಲಿ ನಿಮ್ಮ ಮಂಡಿ ನೋವು ಹೊರಟೋಗುತ್ತೆ, ನಿಮ್ಮ ಕೂದಲು ಉದುರೋದು ಹೊರಟೋಗುತ್ತೆ, ಹಾರ್ಮೋನಲ್ ಚೇಂಜಸ್ ಆಗಿರೋದು ಬ್ಯಾಲೆನ್ಸಿಗೆ ಬರ್ತೀರಿ. ನೀವು ಕೆಟ್ಟ ಮಕ್ಕಳಾಗಿರಲ್ಲ, ಒಳ್ಳೆ ಮಕ್ಕಳಾಗಿರ್ತೀರಿ. ಇಷ್ಟು ಅರ್ಥ ಆಯಿತು? ಪೇಸ್ಟ್ ಬದಲು ಏನು ಯೂಸ್ ಮಾಡ್ತೀರಿ? ಭತ್ತದ ಉಮಿಯನ್ನು ಸುಟ್ಟು ಬೂದಿ ಮಾಡಿ ಅದರಲ್ಲಿ ಉಜ್ಜಿ ಇನ್ನೂ ನೀವು ಆರೋಗ್ಯವಂತರಾಗಿರ್ತೀರಿ. ಬ್ಲಡ್ ಕ್ಯಾನ್ಸರ್ ಅನ್ನೋದು ನಿಮಗೆ ಬರಲ್ಲ. ನಿಮ್ಮ ಕಣ್ಣಿನ ದೃಷ್ಟಿ ಅನ್ನೋದು ಹೋಗೋದಿಲ್ಲ. ಕಣ್ಣಿನ ದೃಷ್ಟಿ ಯಾಕೆ ಕಡಿಮೆ ಆಗುತ್ತೆ ಗೊತ್ತಾ ನಿಮಗೆ? ಪೇಸ್ಟ್ನಿಂದ ಏನಾಗುತ್ತೆ? ನಿಮ್ಮ ಲಿವರು ಹಾಳಾಗುತ್ತೆ. ನಿಮ್ಗೆ ಅರ್ಥ ಆಯಿತು? ನಿಮ್ಮ ಲಿವರ್ ಹಾಳಾದಾಗ ಏನಾಗುತ್ತೆ? ನಿಮ್ಮ ಕಣ್ಣಿನ ದೃಷ್ಟಿ ಹೊರಟೋಗುತ್ತೆ. ಇಷ್ಟು ಅರ್ಥ ಆಯಿತು?
ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ ಏನು ಅಂತ ಗೊತ್ತಾಯ್ತಾ ನಿಮಗೆ? ಏನು ಅದು ಇಂಡಿಯಾದಲ್ಲಿ ಸಿಗಲ್ಲ ಅದು. ನೋಡಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ ಸುಣ್ಣ ಕೇಳಿದಿರಿ? ಸುಣ್ಣ, ಹಾಂ, ಈ ಸುಣ್ಣವನ್ನು ಒಂದು ಗೋಧಿ ಕಾಳಷ್ಟು ಬೆಳಿಗ್ಗೆ ಸಂಜೆ ಅನ್ನದಲ್ಲಿ ಮಿಕ್ಸ್ ಮಾಡಿ ತಿಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸುಣ್ಣ ಎಲ್ಲ ಅಡಿಕೆಗೆ ಹಾಕ್ತಾರಲ್ಲ ಸುಣ್ಣ, ಆ ಸುಣ್ಣ. ಬೇರೆ ಪ್ರಪಂಚದಲ್ಲಿ ಇದಕ್ಕಿಂತ ಮೇಲೆ ಇನ್ನೊಂದು ಮೆಡಿಸನ್ನು ಮೆಮೊರಿ ಪವರ್ ಇಂಪ್ರೂವ್ ಮಾಡಲಿಕ್ಕಿಲ್ಲ. ಸುಣ್ಣವನ್ನು ಅದನ್ನು ನೀವು ಉಪಯೋಗಿಸ್ಬೇಕಾದ್ರೆ ಜೋಪಾನ ಕಣ್ಣಿಗೆ ಬಿದ್ದರೆ ಕಣ್ಣು ಹೊರಟೋಗುತ್ತೆ. ಇಷ್ಟು ಗೊತ್ತಾಯ್ತು ನಿಮಗೆ? ಗುಡ್. ಇನ್ನು ಚಾಕ್ಲೇಟ್ ತಿಂದರೆ ನಿಮ್ಮ ಸ್ವಭಾವದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ಗೊತ್ತಾ ನಿಮಗೆ? ನೀವು ಒಳ್ಳೆ ಹುಡುಗರು ಆಗಿರಲ್ಲ, ಖಂಡಿತವಾಗಲೂ ಕೆಟ್ಟ ಹುಡುಗರಾಗ್ತೀರಿ ಚಾಕ್ಲೇಟ್ ಯೂಸ್ ಮಾಡಿದ್ರೆ. ಅದು ನಾನು ಹೇಳ್ತಿರೋದಲ್ಲಪ್ಪ, ಹೊಸ ರಿಸರ್ಚ್ಗಳು ಹೇಳ್ತಾ ಇರೋದು. ಕ್ಯಾನ್ಸರ್ ಬರಲಿಕ್ಕೆ, ಹೆಣ್ಣು ಮಕ್ಕಳ ಕಾಯಿಲೆ ಜಾಸ್ತಿ ಆಗಲಿಕ್ಕೆ ಮೊದಲನೇ ಕಾರಣ ಏನು? ಚಾಕ್ಲೇಟು, ಬಿಸ್ಕೆಟ್ಸು, ಐಸ್ ಕ್ರೀಮ್ಸ್ ಎಲ್ಲ. ಇಷ್ಟು ಅರ್ಥ ಆಯ್ತು ನಿಮಗೆ? ಕ್ಯಾನ್ಸರ್ ಬರೋದು ಒಳ್ಳೇದೋ, ಚಾಕ್ಲೇಟ್ ಬಿಡೋದು ಒಳ್ಳೇದೋ? ಬಿಸ್ಕೆಟ್ಸು. ಎಷ್ಟು ಜನಕ್ಕೆ ಅಲರ್ಜಿ ಇದೆ? ಅಲರ್ಜಿ, ವೀಸಿಂಗು, ಅಲರ್ಜಿ ಯಾರಿಗೂ ಇಲ್ವಾ? ಬಿಸ್ಕೆಟ್ಸ್ ತಿಂದರೆ ಅಲರ್ಜಿ ಬರುತ್ತೆ ಅಂತ ಬಿಸ್ಕೆಟ್ಸ್ ಪ್ಯಾಕೆಟ್ ಮೇಲೆ ಬರೆದಿಟ್ಟಿದ್ದಾರೆ. ಎಷ್ಟು ಜನಕ್ಕೆ ಗೊತ್ತದು? ಹಾಂ. ಯಾಕೆಂದರೆ ತಂದೆ ತಾಯಿ ಪೇರೆಂಟ್ಸು ನಮ್ಮ ಹತ್ರ ಮಕ್ಕಳನ್ನು ಕರ್ಕೊಂಬರ್ತಾರೆ, ಅಲರ್ಜಿ ಅದು ಇದು ಅಂತೇಳಿ. ಕ್ಲಿನಿಕ್ಕಿಗೆ ಬಂದಾಗ ಅಲ್ಲಿ ಕಮರ್ಷಿಯಲ್ ಅಲ್ವಾ, ಹಾಗಾಗಿ ಅಲ್ಲಿ ಇದನ್ನು ಹೇಳ್ಕೊಡಲ್ಲ. ನಾವು ಮೆಡಿಸಿನ್ ಕೊಟ್ಬಿಟ್ಟು ಇದನ್ನು ಪಥ್ಯ ಇಟ್ಬಿಡ್ತೇವೆ, ಇದನ್ನು ತಗೋಬಾರ್ದು ಅಂದ್ಬಿಡ್ತೇವೆ. ಒಂದು 5 ವರ್ಷಕ್ಕೆ ಪಥ್ಯ ಹೇಳ್ತೇವೆ. ಇದನ್ನು ಮಕ್ಕಳು ಯೂಸ್ ಮಾಡಲ್ಲ, ಅಲರ್ಜಿನೂ ಕೆಮ್ಮು ಕಫ ಎಲ್ಲ ಕಡಿಮೆ ಆಗುತ್ತೆ. ಇಷ್ಟು ಅರ್ಥ ಆಯ್ತು ನಿಮಗೆ? ಗೊತ್ತಾಯ್ತು ನಿಮಗೆ? ಕ್ಲಿಯರ್ ಆಗ್ತಾ ಇದೆಯಾ? ನನ್ನ ಭಾಷೆ ಕ್ಲಿಯರ್ ಆಗ್ತಾ ಇದೆಯಾ ಅವರಿಗೆ? ನನ್ನ ಭಾಷೆ ಅರ್ಥ ಆಗ್ತಾ ಇದೆಯಲ್ಲ? ಗುಡ್. ನೋಡಿ, ಇನ್ನು ನಿಮಗೆ ನಿಮ್ಮ ಹೊಟ್ಟೆಯಲ್ಲಿ ನೀವು ತಿನ್ನೋ ಆಹಾರ ಜೀರ್ಣ ಆಗಬೇಕು ಅಂದರೆ ಏನಿರಬೇಕು ಜಾಸ್ತಿ? ನೀರು. ಹಾಂ, ಯಾವುದು? ಮತ್ತೆ ಓಕೆ, ಕೇಳಿ. ಈ ಚಾಕ್ಲೇಟ್ ಹೇಗೆ ಮಾಡ್ತಾರೆ ಅಂತ ಗೊತ್ತಾ? ಗೊತ್ತಿಲ್ಲಲ್ಲ? ಎಷ್ಟು ಜನಕ್ಕೆ ಇಂಟರ್ನೆಟ್ ಅನ್ನೋದು ಗೊತ್ತು? ಇಂಟರ್ನೆಟ್ ಅನ್ನೋದು ಎಷ್ಟು ಜನಕ್ಕೆ ಗೊತ್ತು? ಇಂಟರ್ನೆಟ್ ಅಂದರೆ ಎಲ್ಲರಿಗೂ ಗೊತ್ತು. ಹಾಗಾದರೆ ನೆಟ್ಟಲ್ಲಿ ಒಂದು ಸೈಟ್ ಹುಡುಕಿದ್ರೆ ಆ ಸೈಟಲ್ಲಿ ಇದೆ, ಕಂಪ್ಲೀಟ್ ಇದೆ ಚಾಕ್ಲೇಟ್ ಹೇಗೆ ಮಾಡ್ತಾರೆ ಅಂತ. ಒಂದು ಸತಿ ಹುಡುಕಿ, ಡಂಪ್ಸ್ಟರ್ ಡೈವಿಂಗ್ ಅಂತ ಅದ್ರ ಹೆಸರು, ಆ ಸೈಟ್ ಹೆಸರು ಬರ್ಕೊಳ್ಳಿ. ಡಂಪ್ಸ್ಟರ್ ಡೈವಿಂಗ್. ಆ ಸೈಟಲ್ಲಿ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ಕ್ಲೀನಾಗಿ ತೋರಿಸಿದ್ದಾರೆ, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ. ಅದು ಫಸ್ಟ್ ಯೂಸ್ ಮಾಡುವಂಥದ್ದು ಏನು ಗೊತ್ತಾ? ಮನುಷ್ಯನ ವೇಸ್ಟ್ ಅಂದರೆ ಗೊತ್ತಾ ನಿಮಗೆ? ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಾ? ಮನುಷ್ಯನ ಮಲ. ಹಾಂ, ಈಗ ಅರ್ಥ ಆಯಿತು. ಹಿಂದೆ ಒಂದು 10-15 ವರ್ಷದಿಂದ ನಾನು ಚಾಕ್ಲೇಟ್ ತಿಂತಾಯಿದ್ದೆ. ಫಾರಿನ್ನಿಂದೆಲ್ಲ ಪೇಷಂಟ್ಸ್ ಎಲ್ಲ ಬರ್ತಾಯಿದ್ರು, ತಂದು ಕೊಡೋರು. ಒಂದು ದಿನ ಅಲ್ಲಿನ 2 ಡಾಕ್ಟರ್ಸ್ ಬಂದರು ನನ್ನ ಟ್ರೀಟ್ಮೆಂಟಿಗೆ ಅಂತೇಳಿ. ಅವರಿಗೆ ಕ್ಯಾನ್ಸರ್ ಬಂದಿತ್ತು. ಅವರು ಈ ಚಾಕ್ಲೇಟ್ ಬಗ್ಗೆ ಹೇಳುವಾಗಲೇ ನನಗೂ ಗೊತ್ತಾದದ್ದು. ಆವಾಗ ನಾನು ಯೋಚನೆ ಮಾಡಿ ತಿಂದದೇನು ಮಾಡಲಿ ಅಂತೇಳಿ. ಹೊರಗೆ ಬರಲ್ವಲ್ಲ. ಇಷ್ಟು ಅರ್ಥ ಆಯಿತು ನಿಮಗೆ? ಆ ನೆಟ್ಟಲ್ಲಿ ನೋಡಿದ್ರೆ ಕಂಪ್ಲೀಟ್ ವೇಸ್ಟನ್ನು ಎತ್ಕೊಂಡೋಗಿ ಮಾಡುವಂಥ ವಿಷಯಗಳು ಯಾವುದು? ಚಾಕ್ಲೇಟು, ಬಿಸ್ಕೆಟ್ಸು, ಐಸ್ ಕ್ರೀಮು, ಕಂಪ್ಲೀಟ್ ಅದೇ. ಮಕ್ಕಳಿಗೆ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಮತ್ತು ಎಲ್ಲ ಟೀಚರ್ಸ್ನವರಿಗೆ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರುತ್ತಾ, ನನ್ನ ಅಧ್ಯಕ್ಷ ಭಾಷಣ ಸಣ್ಣ ದೊಡ್ಡದು ಮಾಡೋದಿಲ್ಲ, ಭಾಳ ಸಣ್ಣದಾಗಿ. ಈಗಾಗಲೇ ಪ್ರಿಯರೇ, ಕ್ರಿಸ್ಮಸ್ ಸಂದೇಶವನ್ನು ಸಿಸ್ಟರ್ ಹ್ಯಾರಿಯಟ್ ಅವರು ನಮಗೆ ಸುಂದರವಾಗಿ ನೀಡಿದ್ದಾರೆ. ಅದನ್ನು ನಾನು ತಿರುಗಿ ಸಂದೇಶ ಕೊಡಬೇಕೆಂಬುದಾಗಿಲ್ಲ. ಮತ್ತು ಆರೋಗ್ಯ ಪದ್ಧತಿಯ ಬಗ್ಗೆ ಬ್ರದರ್ ಎಲ್ಗೋ ಅವರು ಹೇಳಿದ್ದಾರೆ. ಅದು ನನ್ನೊಂದು ವಿನಂತಿ ಮಕ್ಕಳ ಕೇಳಿ, ಆಹಾರ ಪದ್ಧತಿಯಲ್ಲಿ ಏನು ಬದಲಾವಣೆ ತರುವುದಾದರೂ ಕೂಡ ನಿಮ್ಮ ಅಪ್ಪಮ್ಮನ ಗಮನಕ್ಕೆ ತನ್ನಿ. ಇವತ್ತು ಹೋಗಿ ಆಹಾರಕ್ಕೆ ಸ್ವಲ್ಪ ಸುಣ್ಣ
ಹಾಂ, ದಯವಿಟ್ಟು ಸುಣ್ಣ ಹಾಕೋದಾದರೂ ಕೂಡ ಅಪ್ಪ ಅಮ್ಮನ ಹತ್ರ ಫಸ್ಟ್ ಕೇಳಿಕೊಳ್ಳಿ. ಮತ್ತು ಗೋಳಿ ಮರದ ಬೇರಿನ ಕಷಾಯ ಮಾಡೋದಾದ್ರೂ ಕೂಡ ನೀವು ಮಾಡಬೇಡಿ, ಆಯಿತಾ? ಮಮ್ಮಿ ಹತ್ರ ಅಮ್ಮನ ಹತ್ರ ಹೇಳಿ, ಯಾಕಂದರೆ ಕೆಲವು ಸಲ ಹೆಚ್ಚು ಕಡಿಮೆಯಲ್ಲಿ ಏನೂ ಆಗುವ ಸಾಧ್ಯತೆ ಉಂಟು. ಅದರಿಂದ ದಯವಿಟ್ಟು ಅದನ್ನು ನೀವು ಗಮನಿಸಿ. ಈಗ ಕ್ರಿಸ್ಮಸ್ ಹಬ್ಬದ ಒಂದು ಸಣ್ಣ ಸಂದೇಶ ನಮಗೆ ನೀಡೋದಾದರೆ, ಮಕ್ಕಳ ಉದಾಹರಣೆ ಅಂದರೆ ಭಾರಿ ಖುಷಿ. ನಾನು ಅಬ್ಸರ್ವ್ ಮಾಡಿದೆ ಮಾತಾಡುವಾಗ, ಪ್ರಿಯ ಡಾಕ್ಟರ್ ಎಲ್ಗೋ ಅವರು ಹೇಳುವಾಗಲೂ ಕೂಡ ನಾನು ಗಮನಿಸಿದ್ದು, ಎಲ್ಲವರ ಮಾತಿನಲ್ಲಿ ಭಾರಿ ಫಿನ್ ಡ್ರಾಪ್ ಸೈಲೆನ್ಸಲ್ಲಿ ಕೇಳಿದ್ದು ಯಾವುದು ಗೊತ್ತಾ? ಯಾವುದು? ತೋರ ಆಗೋದು ಹೇಗೆ ಅಂತ ಹೇಳುವಾಗ ಎಲ್ಲ ಮಕ್ಕಳು ಬಹಳ, ನಿಮಗೆ ತೋರಾಗಲಿಕ್ಕೆ ಇಷ್ಟ ಉಂಟಾ? ಹಾಂ, ಭಾರಿ ಒಂದು ಆಸಕ್ತಿಯಲ್ಲಿ ಕೇಳಿದೆ ನೀವು ತೋರ ಆಗೋದು ಹೇಗೆ ಅಂತ. ಮಕ್ಕಳೇ ದಯವಿಟ್ಟು ಬಯಸಬೇಡಿ, ಆರೋಗ್ಯ ಇರಬೇಕೆಂಬುದಾಗಿ ಬಯಸು. ನಾವೀಗ ತೋರದವ್ರನ್ನೆಲ್ಲ ನೋಡಿ ನಾವು ಕಷ್ಟಪಡ್ತಿದ್ದೇವೆ ಸಫರಾಗಲಿಕ್ಕೆ, ಆಯಿತಾ? ಆರೋಗ್ಯ ಹೇಗಿರಬೇಕೆಂಬುದಾಗಿ ನೀವು ಗಮನಿಸಿ. ಕ್ರಿಸ್ಮಸ್ ಸಂದೇಶಕ್ಕೆ ಬರುವಾಗ ನಾನು ಒಂದು ಉದಾಹರಣೆಯಲ್ಲಿ ಬಯಸ್ತೇನೆ. ಒಮ್ಮೆ ಒಂದು ಚರ್ಚಿಗೆ, ಇಲ್ಲವೇ ದೇವಸ್ಥಾನಕ್ಕೆ, ಇಲ್ಲ ಶಾಲೆಗೆ, ಯಾವುದೋ ಒಂದು ಇದಕ್ಕೆ ಅನೇಕರು ಬಂದು ಅದನ್ನು ಶುದ್ಧ ಮಾಡಲಿಕ್ಕೆ, ಮಕ್ಕಳು ಮಾತಾಡಬೇಡಿ, ಬಯಸಿದ್ರಂತ. ಕ್ಲೀನ್ ಮಾಡಬೇಕು. ಎಂತ ಮಾಡಬೇಕು? ಚರ್ಚ್ ಅಲ್ಲ ದೇವಸ್ಥಾನ ಫಸ್ಟಿಗೆ ಗುಡಿಸ್ಬೇಕಲ್ಲ, ಗುಡಿಸಿಟ್ಕೊಂಡು ಗುಡಿಸ್ಬೇಕು. ಅದಾದಮೇಲೆ ನೀರು ಹಾಕಿ ತೊಳಿಬೇಕು, ಸರಿಯಾ? ಒಬ್ಬಳು ಬಹಳ ಚಂದ ಗುಡಿಸಿ ಆ ಚರ್ಚನ್ನು ತೊಳಿತಾ ಇದ್ಲಂತೆ. ಆಗೊಬ್ಬ ವ್ಯಕ್ತಿ ಬಂದ, ಉತ್ತಮ ವ್ಯಕ್ತಿ, ಅವ ಒಳ್ಳೆ ಡ್ರೆಸ್ ಎಲ್ಲ ಮಾಡಿದ್ದಾನೆ, ಕಾಲಿಗೆ ಶೂಸ್ ಎಲ್ಲ ಹಾಕಿದ್ದಾನೆ. ಬಂದು ಅವ ನೋಡುವಾಗ ಈ ಒಂದು ಇಡೀ ಚರ್ಚಲ್ಲಿ ಒಬ್ಬಾಕೆ ಮಹಿಳೆ ಬಹಳ ಚಂದವಾಗಿ ಚರ್ಚನ್ನು ಗುಡಿಸಿ ಒರೆಸ್ತಾ ಇದ್ಲಂತೆ. ಅವನಿಗೆ ಭಾರಿ ಖುಷಿ ಆಯಿತು ಅವಳ ಕೆಲಸ ಆದಮೇಲೆ ಅವಳ ಹತ್ತಿರ ಬಂದಂತೆ, ಬಂದು ಅವಳಿಗೆ ತನ್ನ ಕಾರ್ಡ್ ಕೊಟ್ಟಂತೆ, ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೇಳಿದಂತೆ, ಅಮ್ಮ ನೀನು ನನ್ನ ಆಫೀಸಿಗೆ ಬಾ, ನಾನು ನಿನ್ನನ್ನು ನನ್ನ ಕಂಪೆನಿಯಲ್ಲಿ ಇಲ್ಲ ಆಫೀಸಲ್ಲಿ ಕೆಲಸಕ್ಕೆ ಇಡ್ತೇನೆ, ನಿನ್ನ ಕೆಲಸ ನನಗೆ ಭಾರಿ ಖುಷಿ ಆಯಿತು. ಓಕೆ ಎಸ್ ಅಂತ ಹೇಳಿದಂತೆ. ಯಾರು? ಸಹೋದರಿ. ಸರಿ, ಅರ್ಥ ಆಯ್ತಲ್ಲ? ಆಯಿತಾ? ಆಗ ಅವಳು ಹೇಳಿದಂತೆ, ನಾನು ನಿಮಗೆ ಒಂದು ಕಾರ್ಡ್ ಕೊಡ್ತೇನೆ, ವಿಸಿಟಿಂಗ್ ಕಾರ್ಡ್, ತಗೊಳ್ತೀರಾ? ಅವನಿಗೆ ಸ್ವಲ್ಪ ವಿಶೇಷ ಇದೆ, ಈ ಕೆಲಸದವಳು ನನಗೆ ಅಂತ ವಿಸಿಟಿಂಗ್ ಕಾರ್ಡ್ ಕೊಡೋದು? ಎಸ್ ಅಂತ ಹೇಳಿದಂತೆ, ಕೊಡು ಅಂತ. ಅವಳು ಸೀದಾ ಹೋಗಿ ಅವಳ ಕಾರ್ ಹತ್ರ ಒಂದು ಡೋರ್ ಓಪನ್ ಮಾಡಿ ಒಂದು ಶಾಕ್ ಆಯಿತು. ಯಾರಿಗೆ? ಈ ಡೀಸೆಂಟ್ ಇರೋ ಒಂದು ವ್ಯಕ್ತಿಗೆ. ಇವಳು ಕೆಲಸದ ಬಟ್ಟೆಯಲ್ಲಿ ಹಾಕಿದ್ದಾಳೆ, ಗುಡಿಸಿಟ್ಕೊಂಡಿದ್ದಾಳೆ, ಕಾರ್ ಓಪನ್ ಮಾಡಿ ಅವಳು ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ತಾನಂತೆ, ಅದು ಕಾರ್ ನಿನ್ನದಾ? ಎಸ್ ನನ್ನದೇ. ಅವನಿಗೆ ಶಾಕ್ ಆಗ್ತದೆ. ಅವನು ನೆನೆಸ್ತಂತ ಕೆಲಸದವಳಂತಲ್ವಾ. ಸರಿ, ನೆಕ್ಸ್ಟ್ ಕಾರ್ಡ್ ಕೊಡ್ತಾಳಂತೆ ಅವಳು. ಕಾರ್ಡ್ ನೋಡುವಾಗ ಇಡೀ ಸ್ಟೇಟಲ್ಲಿ ನಂಬರ್ 1 ಬಿಸ್ನೆಸ್ ಮ್ಯಾನ್ ಅವಳು. ಅರ್ಥ ಆಯ್ತಾ? ನಂಬರ್ 1. ಅಷ್ಟು ಶ್ರೀಮಂತ ಆ ಸ್ಟೇಟಲ್ಲಿ ಯಾರು ಇರಲಿಲ್ಲ. ನೀನು ಅವಳ? ಹೌದು, ನಾನು ಅವಳೇ. ಮತ್ತು ನೀನು ಯಾಕೆ ಇಲ್ಲಿ ಗುಡಿಸ್ತಾ ಇದ್ದಿ? ಇದು ದೇವರ ಸೇವೆ ಅಲ್ವಾ? ಚರ್ಚ್ ನನ್ನ ದೇವರ ಮನೆ. ನಾನು ಎಷ್ಟು ದೊಡ್ಡ ಶ್ರೀಮಂತಿ ಆದರೂ ಕೂಡ ಚರ್ಚನ್ನು ಗುಡಿಸುವುದರಲ್ಲಿ ಒರೆಸೋದು ನನಗೆ ತೃಪ್ತಿ ಇದೆ, ಆದ್ದರಿಂದ ಈ ಸೇವೆ ಮಾಡ್ತೇನೆ. ಸರಿ, ಆಗ ಮಕ್ಕಳೇ ಕೇಳಿ, ಇದು ಸಂದೇಶ. ಅವ ಕೂಡಲೇ ನಮಸ್ತೆ ಮಾಡಿ, ಕ್ಷಮಿಸು, ನಾನಿನ್ನು ಯಾರ ಕೆಲಸದವಳೆಂಬುದಾಗಿ ನೆನೆಸಿದೆ ಎಂಬುದಾಗಿ ಕ್ಷಮೆ ಬೇಡಿದಂತೆ. ನಾನು ಯಾಕೆ ಹೇಳ್ತೇನೆ ಅಂದರೆ ಮಕ್ಕಳೇ, ಕ್ರಿಸ್ಮಸ್ನ ಸಂದೇಶ ಅಂತ ಗೊತ್ತುಂಟಾ? ಯೇಸು ಯಾರು? ದೇವರು, ದೇವಾದಿದೇವ ಅಲ್ವಾ? ನಾವು ಮಕ್ಕಳು, ನಾನು ಈ ಹೋದ ವರ್ಷ ಕೊಡಿ ಪ್ರಶ್ನೆ ಕೇಳಿ, ನೀವು ಯಾರಾದರೂ ಗೋದಲೆಯಲ್ಲಿ ಜನಿಸಿದೆ? ಗೋದಲೆ ಎಂದೆಂತ? ದನಕ್ಕೆ ಆಹಾರ, ಹಟ್ಟಿ ಅಲ್ಲ ಮಕ್ಕಳೇ. ಗೋದಲೆ ಅಂದರೆ ದನಕ್ಕೆ ಆಹಾರ ಹಾಕುವಂಥ ಜಾಗ. ಇದು ಹಟ್ಟಿ ಆದರೆ ಇದು ಗೋದಲಿ. ಅರ್ಥ ಆಯ್ತಾ? ಗೋದಲಿ ದನಕ್ಕೆ, ಪ್ರಾಣಿಗಳಿಗೆ ಆಹಾರ ಹಾಕುವಂಥ ಜಾಗ. ಯೇಸು ಕಂದ ದೇವರು, ನೀವು ಹೇಳಿದ ದೇವಾದಿದೇವನಾಗಿದ್ದರೂ ಕೂಡ ಛತ್ರ ಅಂದರೆ ಹಾಸ್ಪಿಟಲಲ್ಲಿ ಜಾಗ ಸಿಕ್ಕಲಿಲ್ಲ, ಛತ್ರದಲ್ಲಿ ಸಿಕ್ಕಲಿಲ್ಲ. ಮರಿಯ ಎಲ್ಲಿ ಮಲಗಿಸಿ ಗೊತ್ತಾ ಮಗುವನ್ನು? ಗೋದಲಿಯಲ್ಲಿ. ನಾನು ಆಗಲೇ ಹೇಳಿದೆ, ಅಷ್ಟು ಶ್ರೀಮಂತೆ ಆದರೂ ಕೂಡ ಬಡತನದ ಸ್ಥಿತಿಯಲ್ಲಿ ಆ ಚರ್ಚನ್ನು ಒರೆಸಿದ ಹಾಗೆ ನಮ್ಮ ಯೇಸು ಕಂದ ಕೂಡ ದೇವಾದಿದೇವನಾಗಿದ್ದರೂ ಕೂಡ ನೀನು ನಾನು ಹುಟ್ಟದಂಥ ಜಾಗದಲ್ಲಿ ಯೇಸು ಹುಟ್ಟಿದ. ಅರ್ಥ ಆಯ್ತಾ ಮಕ್ಕಳೇ?
ಆ ಮೂಲಕವಾಗಿ ಬಡತನದ ಕಷ್ಟ ಅರಿತ. ಈಗಾಗಲೇ ಪ್ರಾಂಶುಪಾಲರು ಪ್ರಾರಂಭದಲ್ಲಿ ಹೇಳಿದರು, ಈ ಶಾಲೆ ಸ್ಟಾರ್ಟ್ ಆಗಬೇಕಾದ್ರೆ ಕಾರಣ ಯಾರು? ಸೇವಕರು, ರೆವರೆಂಡ್ JL ಸದಾನಂದ. ಅವರಿಗೆ ಪ್ರೇರಣೆ ಕೊಟ್ಟದ್ದು ಯಾರು? ಯೇಸು. ಎಂಥ ಈ ಪ್ರೇರಣೆ? ನೀನು ಬಡವರ ಸೇವೆ ಮಾಡು, ಯಾಕಂದ್ರೆ ನಾನು ಬಡತನದಲ್ಲಿ ಜನಿಸಿದೆ. ಅದು ಮಕ್ಕಳೇ, ನಿಮ್ಮ ಎಲ್ಲ ಈ ಒಂದು ವಿದ್ಯಾಭ್ಯಾಸ ಕಾರಣ ರಕ್ಷಕನಾದ ಯೇಸು. ಆತನ ಬಡತನದಲ್ಲಿ ಜನಿಸಿ ಬಡವರ ಕಷ್ಟ. ನಾನಂದ್ರೆ ಸ್ಟೇಜಲ್ಲಿ ಕೂತ ನಿಮಗೆ ಕಷ್ಟ ಗೊತ್ತಾಗ್ತದೆ, ನನಗೆ ನಿಮ್ಗೆ ಹಸಿವು ಆಗ್ತದೆ, ನಂಗೆ ಗೊತ್ತಾಗ್ತದ? ನೀವು ನನ್ನ ನೋಡಿ ಅಯ್ಯ ಸ್ಮೈಲ್ ಮಾಡಿ, ಅಯ್ಯ ಸಲಾಮ್ ಟಾಟಾ ಹೇಳ್ತೀರಿ, ನಿಮ್ಮ ಒಳಗೆ ಗೊತ್ತುಂಟ ನನಗೆ, ಬಟ್ ನಿಮ್ಗೆ ಒಳಗೆ ಹಸಿವು ಆಗ್ತದೆ. ಯೇಸು ಮಕ್ಕಳ ದೂರದಲ್ಲಿ ಕೂತ್ಕೊಂಡು ನೋಡಿದಲ್ಲ, ಬಡವರ ಕಷ್ಟವನ್ನು ಅರಿಯಲು ನಾವು ಯಾರು ಜನಿಸದ ಸ್ಥಳದಲ್ಲಿ ಜನಿಸಿ ಅಷ್ಟ ತನಕ ತಗ್ಗಿಸಿಕೊಂಡು ಕಷ್ಟ ಅನುಭವಿಸಿದ. ಆ ಮೂಲಕ ಪ್ರೀತಿ ಮಾಡ್ತೀವಿ. ಆದ್ದರಿಂದ ಪ್ರಿಯರೇ, ಕ್ರಿಸ್ಮಸ್ನ ಸಂದೇಶವೇ ದೇವಾದಿ ದೇವನು ಮಾನವನಾಗಿ ಈ ಲೋಕಕ್ಕೆ ಬಂದದ್ದು, ನಮ್ಮೊಂದಿಗೆ ಬೆಳೆದದ್ದು. ಮತ್ತು ಕತ್ತಲೆಯಲ್ಲಿ ನಾವೀಗಾಗಲೇ ಬೆಳಕು ಇದು ಮಾಡಿದೆಯಲ್ಲ, ಬೆಳಕೆಂತ ನೋಡಿ, ಸರಿ ನೋಡಿ ಅಂತ ಕ್ಯಾಂಡಲ್. ಈಗ ಲೈಟೆಲ್ಲ ಆಫ್ ಮಾಡಿದರೆ ಸರಿ, ಮಕ್ಕಳು ನೋಡಲಿಲ್ಲ ಹಿಂದೆ ನೋಡಿ ಕ್ಯಾಂಡಲ್. ಈಗೆಲ್ಲ ಲೈಟ್ ಆಫ್ ಮಾಡಿದರೆ ಕ್ಯಾಂಡಲ್ ಕಾಣ್ತದಲ್ವಾ? ಕತ್ತಲೆಯಲ್ಲಿ ಬೆಳಕು ಕೊಡ್ತದೆ. ಬೆಳಕು ಕೊಡಬೇಕಾದ್ರೆ ಎಂತ ಮಾಡ್ತಾ ಉಂಟದು? ಸುಮ್ಮನೆ ಬೆಳಕು ಕೊಡ್ತದ? ಎಂತ ಮಾಡ್ತದೆ ಹೇಳಿಂತೆ? ಅಲ್ಲಿ ನೋಡಿ ನೀರು ಇಳಿತಾ ಉಂಟು, ಅದೆಂಥದು? ಕರಗುವುದಲ್ವಾ? ಕರಗುವುದು. ಯೇಸು ಎಂತ ಮಾಡಿದ? ಬೆಳಕು ಕೊಡಲಿಕ್ಕೆ ತಾನು ಕರಗಿದ. ಮದರ್ ತೆರೇಸಾ ಮಾಡಿದದೇ, ಕುಷ್ಠರೋಗಿಗಳ ಸೇವೆ ಮಾಡಬೇಕ್ರೆ ಏನು ಮಾಡಿದ್ಲು? ತನ್ನನ್ನು ಕರಗಿಸಿಕೊಳ್ಳುವುದಂದ್ರೆ ಎಂತ? ಕಷ್ಟ, ಪೆಟ್ಟು, ನಿಂದೆಯನ್ನು ತಾನು ಅನುಭವಿಸಿದ್ಲು. ಆದ್ದರಿಂದ ಕಿಟೆಲ್ ಮೆಮೋರಿಯಲ್ ಸ್ಕೂಲ್ ಕೂಡ ಈ ದಿನ ಸಂದೇಶ ಕೊಡೋದು, ಮಕ್ಕಳೇ, ಕಷ್ಟದಲ್ಲಿರೋಂಥ ಮಕ್ಕಳು ಈ ಶಾಲೆಗೆ ಕಲ್ತಿದ್ದೀರಿ, ನಾಳೆ ದೊಡ್ಡ ಜನ ಆಗ್ತೀರಿ. ಎಷ್ಟೋ ದೊಡ್ಡ ಜನರಾದವರಿದ್ದಾರೆ. ನೀವು ಕಷ್ಟದಲ್ಲಿದ್ದವರ ಸೇವೆ ಮಾಡಿ. ಅರ್ಥ ಆಯ್ತಾ? ಇದುವೇ ಕ್ರಿಸ್ಮಸ್ ಕೊಡುವ ಸಂದೇಶ. ಹೀಗಾಗುವಂಥ ದೇವರು ನಿಮ್ಮೆಲ್ಲರನ್ನೂ ಈ ಶಾಲೆಯನ್ನು ಹರಸಲಿ. ಆಚರಣೆಯ ಕ್ರಿಸ್ಮಸ್ ಸಂದೇಶವನ್ನು ನೀಡಿರುವಂಥ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ರೆವರೆಂಡ್ ಗೋಲ್ಡಿನ್ ಬಂಗೇರ ಸಭಾಪಾಲಕರು, ಹೆಬಿಕ್ ಮೆಮೋರಿಯಲ್ ದೇವಾಲಯ ಗೋರಿಗುಡ್ಡ, ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮೆಲ್ಲರಿಗೂ ಕ್ರಿಸ್ಮಸ್ ಸಂದೇಶವನ್ನು ನೀಡಿರುವಂತಹ ಸಿಸ್ಟರ್ ಹ್ಯಾರಿಯೆಟ್, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಪಾರಂಪರಿಕ ಆಹಾರ ಪದ್ಧತಿಯ ಬಗ್ಗೆ ನಮಗೆ ತಿಳಿಯದೇ ಇರುವಂತಹ ಕೆಲವು ವಿಚಾರಣೆ ಮಂಡನೆ ಮಾಡಿರುವಂಥ ತ್ರಿವೇಣಿ ಆಯುರ್ವೇದ ಗುರುಕುಲದ ಪಾರಂಪರಿಕ ವೈದ್ಯರಾದಂಥ ಬ್ರದರ್ ಎಲ್ಡೋ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಹೊಂದಿರುವಂಥ ಶ್ರೀಮತಿ ಡಯಾನ ಜ್ಯೋತಿ ಫ್ರ್ಯಾಂಕ್, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಇನ್ನೊಬ್ಬರಾಗಿರುವಂಥ ಗೌರವ ಉಪಸ್ಥಿತಿಯನ್ನು ಹೊಂದಿರುವಂಥ UBMCಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಬಬಿತಾರವರಿಗೂ ಕೂಡ ಧನ್ಯವಾದಗಳು. ವೇದಿಕೆಯ ಮುಂಭಾಗದಲ್ಲಿದ್ದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಗಣ್ಯರಿಗೂ ವಂದನೆಗಳು. ಕಾರ್ಯಕ್ರಮದ ರೂವಾರಿ ನಮ್ಮ ಪ್ರಾಂಶುಪಾಲರು, ಎಲ್ಲರನ್ನೂ ಹುರಿದುಂಬಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದಂತಹ ಪ್ರಾಂಶುಪಾಲರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಕಾಲೇಜಿನ ಶಿಕ್ಷಕರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಕೂಡ ಧನ್ಯವಾದಗಳು. ನಮ್ಮ ಈ ವೇದಿಕೆಯನ್ನು ಅತ್ಯಾಕರ್ಷಕವಾಗಿ ಅಲಂಕರಿಸಿಕೊಟ್ಟಂತಹ ನಮ್ಮದೇ ಹಳೆ ವಿದ್ಯಾರ್ಥಿನಿಯಾದಂಥ ಶಿವಕುಮಾರ್, ಇವರಿಗೂ ಕೂಡ ಧನ್ಯವಾದಗಳು. ದೇವರ
ಪಯ್ಯ ಬರ್ಕೊಂಡು ಪಗೆಲು ಪೋದು ರಾತ್ರಿ ಆಪುಂಡು ದಿನದ ಬೇಲೆ ನಿಕ್ಕು ಸಾರೈ ತಂಡ ದೇವರೇನು ಮಾತ್ರ ಮದ ಪಡ ಜವನ್ಯ ಪ್ರಾಯದ ಸಂತೋಷಡು ದೇವರೇನು ಬುಡ್ದು ಈ ಪೋವಡ ಜವನ್ಯ ಪ್ರಾಯದ ಸಂತೋಷಡು ದೇವರೇನು ಬುಡ್ದು ಈ ಪೋವಡ ಲೋಕೊಡು ಶೋಧನೆ ನಿಕ್ಕನಗ ಸೈತಾನ ಬಲೆಗೂ ಈ ಬೂರಡ ದೇವರೇ ಎಂಕು ಓಡು ಎ ಬಾಲ ದೇವರೇ ಎಂಕು ಓಡು ಎ ಬಾಲ ಕಣ್ಪಿನ ಪ್ರಾರ್ಥನೆ ಮದ ಬಡ ಕಣ್ಪಿನ ಪ್ರಾರ್ಥನೆ ಮದ ಬಡ ಕಾಂಡೆ ಪೋದು ಪಯ್ಯ ಬರ್ಕೊಂಡು ಪಗೆಲು ಪೋದು ರಾತ್ರಿ ಆಗುಂಡು ದಿನದ ಬೇಲೆ ನಿಕ್ಕು ಸಾರೈ ಕಂಡ ದೇವರೇನು ಮಾತ್ರ ಮದ ಬಡ ದಿನದ ಬೇಲೆ ನಿಕ್ಕು ಸಾರೈ ಕಂಡ ದೇವರೇನು ಮಾತ್ರ ಮದ ಬಡ ಗೋಧನಲ್ಲಿ ದೀನನಾಗಿ ಯೇಸು ಕಂದ ಜನಿಸಿದ ಬಡತನದ ಅರ್ಥವನ್ನು ಮನುಕುಲಕ್ಕೆ ನೀಡಿದ ಗೋಧನಲ್ಲಿ ದೀನನಾಗಿ ಯೇಸು ಕಂದ ಜನಿಸಿದ ಬಡತನದ ಅರ್ಥವನ್ನು ಮನುಕುಲಕ್ಕೆ ನೀಡಿದ ದೇವ ನಮ್ಮ ಹರಸಿ ಬರುವ ವೇಳೆಯೂ ಸಂಭ್ರಮದ ಶುಭ ಕ್ರಿಸ್ತ ಜಯಂತಿಯು ದೇವ ನಮ್ಮ ಹರಸಿ ಬರುವ ವೇಳೆಯೂ ಸಂಭ್ರಮದ ಶುಭ ಕ್ರಿಸ್ತ ಜಯಂತಿಯು ಸಂತಸದ ಸಂದೇಶ ಭುವಿಗಿಂದು ಬಂದಿದೆ ದೇವಸುತನ ಜನನವಿಂದು ಮನುಜರಲ್ಲಿ ತಂದಿದೆ ಸಂತಸದ ಸಂದೇಶ ಭುವಿಗಿಂದು ಬಂದಿದೆ ದೇವಸುತನ ಜನನವಿಂದು ಮನುಜರಲ್ಲಿ ತಂದಿದೆ ನಿತ್ಯ ನೂತನ ದಿವ್ಯ ಚೇತನ ಸತ್ಯ ಪ್ರೀತಿ ಪ್ರೇಮ ಬಂಧನ ನಿತ್ಯ ನೂತನ ದಿವ್ಯ ಚೇತನ ಸತ್ಯ ಪ್ರೀತಿ ಪ್ರೇಮ ಬಂಧನ ದೂತಗಣ ಸಾಲಿತು ರಕ್ಷಕನ ಜನನವ ಕುರುಬ ವೃಂದ ಕೇಳಿತು ಸುಮಧುರ ಗಾನವ ದೂತಗಣ ಸಾಲಿತು ರಕ್ಷಕನ ಜನನವ ಕುರುಬ ವೃಂದ ಕೇಳಿತು ಸುಮಧುರ ಗಾನವ ಮಹೋನ್ನತ ದೇವಗೆ ಮಹಿಮೆಯು ಭುವಿಯಲ್ಲಿ ಸುಮಧುರಗೆ ಶಾಂತಿಯು ಮಹೋನ್ನತ ದೇವಗೆ ಮಹಿಮೆಯು ಭುವಿಯಲ್ಲಿ ಸುಮಧುರಗೆ ಶಾಂತಿಯು ಸಂತಸದ ಸಂದೇಶ ಭುವಿಗಿಂದು ಬಂದಿದೆ ದೇವಸುತನ ಜನನವಿಂದು ಮನುಜರಲ್ಲಿ ತಂದಿದೆ ಸಂತಸದ ಸಂದೇಶ ಭುವಿಗಿಂದು ಬಂದಿದೆ ದೇವಸುತನ ಜನನವಿಂದು ಮನುಜರಲ್ಲಿ ತಂದಿದೆ ನಿತ್ಯ ನೂತನ ದಿವ್ಯ ಚೇತನ ಸತ್ಯ ಪ್ರೀತಿ ಪ್ರೇಮ ಬಂಧನ ನಿತ್ಯ ನೂತನ ದಿವ್ಯ ಚೇತನ ಸತ್ಯ ಪ್ರೀತಿ ಪ್ರೇಮ ಬಂಧನ ಸತ್ಯ ಪ್ರೀತಿ ಪ್ರೇಮ ಬಂಧನ We wish you a Merry Christmas. We wish you a Merry Christmas. We wish you a Merry Christmas and Happy New Year. We wish you a Merry Christmas. We wish you a Merry Christmas. We wish you a Merry Christmas and Happy New Year. ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ ಮಾನವ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ ಸಂಗಮದ ಸುದಿನ ಮಾನವ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ ಇದು ರಕ್ಷಣೆಯ ಸುದಿನ
ಹಸಿದವರಿಗೆ ನೀ ಅನ್ನ ಬಿಡು, ಕಡುಬಡವರಿಗೆ ವಸ್ತ್ರ ಕೊಡು, ರೋಗಿಗಳಿಗೆ ನೀ ನೆರವಾಗು, ದುಃಖಿತರಿಗೆ ನೀ ದಯ ತೋರು. ಹಸಿದವರಿಗೆ ನೀ ಅನ್ನ ಬಿಡು, ಕಡುಬಡವರಿಗೆ ವಸ್ತ್ರ ಕೊಡು, ರೋಗಿಗಳಿಗೆ ನೀ ನೆರವಾಗು, ದುಃಖಿತರಿಗೆ ನೀ ದಯ ತೋರು. ಎಂದಾಗ ಕ್ರಿಸ್ಮಸ್ ಬಲು ಚಂದ, ಕ್ರಿಸ್ತ ಜಯಂತಿಯ ಒಳ ಅರ್ಥ. ಎಂದಾಗ ಕ್ರಿಸ್ಮಸ್ ಬಲು ಚಂದ, ಕ್ರಿಸ್ತ ಜಯಂತಿಯ ಒಳ ಅರ್ಥ. ಸಂಭ್ರಮದ ಸುದಿನ, ಮಾನವ ಕುಲಕ್ಕೆ ಶುಭ ಸಂದೇಶ, ಯೇಸುವಿನ ಜನನ. ಇದು ರಕ್ಷಣೆಯ ಸುದಿನ, ಇದು ರಕ್ಷಣೆಯ ಸುದಿನ. ದ್ವೇಷವನ್ನೆಲ್ಲ ನೀ ತ್ಯಜಿಸು, ಸ್ನೇಹದ ಹಸ್ತವ ನೀ ಚಾಚು. ದುರ್ಗುಣವೆಲ್ಲ ದೂರವಿಡು, ದುಶ್ಚಟವೆಲ್ಲ ಬಿಟ್ಟು ಬಿಡು. ದ್ವೇಷವನ್ನೆಲ್ಲ ನೀ ತ್ಯಜಿಸು, ಸ್ನೇಹದ ಹಸ್ತವ ನೀ ಚಾಚು. ದುರ್ಗುಣವೆಲ್ಲ ದೂರವಿಡು, ದುಶ್ಚಟವೆಲ್ಲ ಬಿಟ್ಟು ಬಿಡು. ಎಂದಾಗ ಕ್ರಿಸ್ಮಸ್ ಬಲು ಚಂದ, ಕ್ರಿಸ್ತ ಜಯಂತಿಯ ಒಳ ಅರ್ಥ. ಎಂದಾಗ ಕ್ರಿಸ್ಮಸ್ ಬಲು ಚಂದ, ಕ್ರಿಸ್ತ ಜಯಂತಿಯ ಒಳ ಅರ್ಥ. ಸಂಭ್ರಮದ ಸುದಿನ, ಮಾನವ ಕುಲಕ್ಕೆ ಶುಭ ಸಂದೇಶ, ಯೇಸುವಿನ ಜನನ. ಇದು ರಕ್ಷಣೆಯ ಸುದಿನ, ಮಾನವ ಕುಲಕ್ಕೆ ಶುಭ ಸಂದೇಶ, ಯೇಸುವಿನ ಜನನ. ಇದು ರಕ್ಷಣೆಯ ಸುದಿನ. Happy, happy Christmas. Wish you happy Christmas. Happy, happy Christmas. Wish you happy Christmas. ಸಂಭ್ರಮದ ಸುದಿನ, ಮಾನವ ಕುಲಕ್ಕೆ ಶುಭ ಸಂದೇಶ, ಯೇಸುವಿನ ಜನನ. ಇದು ರಕ್ಷಣೆಯ ಸುದಿನ, ಇದು ರಕ್ಷಣೆಯ ಸುದಿನ.
ಜಗದೊಡೆಯನ ಭುವಿ ಮನುಜನ ಪ್ರೀತಿಯ ಒಂದು ಕಥೆಯ. ತಾನು ಸೃಷ್ಟಿಸಿದ ಜಗತ್ತನ್ನು ಮನುಷ್ಯನೇ ಉದ್ಧಾರ ಮಾಡಬೇಕೆಂದು ದೇವರು ಒಂದು ಪುಟ್ಟ ಜನಾಂಗವನ್ನು ಆರಿಸಿಕೊಂಡರು. ಈ ಜನಾಂಗಕ್ಕೆ ಪ್ರೀತಿ ತುಂಬಿದರು, ತನ್ನ ಜನರೆಂದು ಪ್ರೀತಿಯಿಂದ ಹರಸಿದರು. ಆದರೀ ಜನಾಂಗ ಪ್ರೀತಿ ಮರೆತು ಸ್ವಾರ್ಥಿಗಳಾಗಿ ಮೆರೆದರು. ದೇವರಿಂದ ದೂರಾದರು, ಸಿಡಿದೆದ್ದು ದಂಗೆಗೆದ್ದರು. ದೇವರಿಂದ ದೂರ ಹೋದರು, ಬಲು ದೂರ ದೂರ ಹೋದರು. ತನ್ನ ಒಡಲ ಜೀವವನು ದೂರ ಮಾಡುವನೆ ದೇವನು. ಅನುಕಂಪವ ಉಸಿರಾಗಿಸಿ ನೀಡಿದ ಜೀವಕ್ಕೆ ಹೊಸ ರೂಪ. ತನ್ನ ಜನರ ಪ್ರೀತಿಗೆ ತನ್ನ ಪ್ರಿಯ ಕಂದನನು, ಜಗದಾತ್ಮನ ಜಗಜ್ಯೋತಿಯ ಭುವಿಗೆ ಇಂದು ಕಳಿಸಿದನು, ಭುವಿಗೆ ಇಂದು ಕಳಿಸಿದನು. ಈ ಜಗಜ್ಯೋತಿಯನ್ನು ಕಾಲಾನುಕಾಲಕ್ಕೆ ಭುವಿಗೆಲ್ಲ ಸಾರುತ್ತಾ ಬಂದರು ಪಂಡಿತರು, ಪ್ರವಾದಿಗಳು, ಪರಮ ಜ್ಞಾನಿಗಳು. ವೃದ್ಧಿಗೊಳಿಸಿ
ನಡೆಯಿತು. ಪ್ರವಾದಿಗಳ ನುಡಿಯಂತೆ ಧರೆಯಲಿ ಭುವಿಯಲಿ ಜನನವಾಯಿತು, ಕ್ರಿಸ್ತ ಜನನವಾಯಿತು. ಜನನದ ಮುನ್ಸೂಚನೆಯಾಗಿ ಆಕಾಶದಲ್ಲಿ ನಕ್ಷತ್ರವೊಂದು ಕಾಣಿಸಿತು. ಇಲ್ಲಿನ ಜನರಿಗೆಲ್ಲ, ದೂರ ದೇಶದ ಜ್ಞಾನಿಗಳು ಚುಕ್ಕಿಯ ನೋಡಿದರು, ನಕ್ಷತ್ರದ ಬೆನ್ನಲ್ಲೇ ನಡೆದರು, ಜ್ಯೋತಿಯ ಹುಡುಕುತ್ತ ಬಂದರು, ಆ ಮಹಾಜ್ಯೋತಿಯ ಹುಡುಕುತ್ತ ಬಂದರು. ಹುಡುಕುತ್ತಾ ಬಂದ ಮೂರು ರಾಯರು ಕೊನೆಗೆ ತಲುಪಿದ್ದು ಕಟುಕ ಅರಸನ ಅರಮನೆಗೆ. ಆಗ ಹೆರೋದ ಗಲೀಲಿಯದ ಸಿಂಹಾಸನದಲ್ಲಿ ಕುಳಿತಿದ್ದ. ತನ್ನ ಸಿಂಹಾಸನಕ್ಕೆ ಪ್ರತಿಸ್ಪರ್ಧಿಯೊಬ್ಬ ಹುಟ್ಟಿದ್ದಾನೆ ಎಂಬ ಅಳಲು ಅವನನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು. ಬೆತ್ಲೆಹೇಮಿನಲ್ಲಿ ಹುಟ್ಟಿದ ಮಹಾಜ್ಯೋತಿಯನ್ನು ಆರಿಸಲು ಸೈತಾನನ ಶಕ್ತಿ ಹೆರೋದನ ಆತ್ಮವನ್ನು ಸೇರಿಕೊಂಡಿತು. ಕೆಂಡವಾಗಿ ಕಿಡಿಕಾರಿದ, ಅಟ್ಟಹಾಸ ಮೆರೆದಾಡಿತು, ಮಗುವನ್ನು ಹುಡುಕಲು ಸೈನ್ಯವ ಅಟ್ಟಿದ. ಬೀದಿ ಬೀದಿಯ ಹಳ್ಳಿಯ ಗಂಡು ಮಕ್ಕಳನ್ನು ಹುಡುಕುತ್ತ ಹೊರಟ, ಕತ್ತಿಗೆ ಸಿಕ್ಕಿದ ಕುತ್ತಿಗೆ ಕಡಿದ, ಕಾಲಿಗೆ ಸಿಕ್ಕಿದ ಮಕ್ಕಳ ತುಳಿದ. ಭೀತಿಯು ಹರಡಿತು, ರಕ್ತವು ಹರಿಯಿತು, ಮುಟ್ಟಿದ ಮಕ್ಕಳ ಪ್ರಾಣವು ಹೋಯಿತು. ನರಮೇಧದಲ್ಲಿ ಮದವೇರಿದಂತೆ ಗಂಡು ಮಕ್ಕಳ ಕೊಲ್ಲಿಸಿದ, ಮುದ್ದು ಮಕ್ಕಳ ಸೀಳಿಸಿದ. ಕಂದನನ್ನು ಹುಡುಕಾಡಿದ ಕೈಗಳು ಬರಿದಾಗಿ ಹಿಂದಕ್ಕೆ ಬಂದವು. ಕಟುಕ ಅಧಿಪತಿಯ ಕಣ್ಣಿಗೆ ಸ್ವರ್ಗದ ಆ ಮಹಾಜ್ಯೋತಿ ಕಾಣಿಸಲಿಲ್ಲ. ಆದರೆ ಸಮಾಜದಿಂದ ತಿರಸ್ಕೃತಗೊಂಡಿದ್ದ, ಬಹಿಷ್ಕಾರದ ಪ್ರಜೆಗಳಂತಿದ್ದ, ಗುಡ್ಡಗಾಡುಗಳಲ್ಲಿ ಕುರಿ ಮೇಯಿಸುತ್ತಿದ್ದ ಕುರುಬರಿಗೆ ಆ ಸಂದೇಶ ಕೇಳಿಸಿತು. ಅದೋ ನೋಡಿ, ಆಕಾಶದಲ್ಲಿ ದೂತವೃಂದ ಹಾಡುತ್ತಿದೆ, ಸಂತಸದ ಸಂತೋಷದ ಆ ಸಂದೇಶ. ಸಂದೇಶ ಕೇಳಿ ಕುರುಬರ ಮಂದೆಯು ಬೋಡಿ ಕುಣಿದಾಡಿತು, ನಲಿದಾಡಿತು ದೀನಗೋದಲ ನೆಲದಲ್ಲಿ. ಕುಣಿದಾಡಿತು, ನಲಿದಾಡಿತು ದೀನಗೋದಲ ನೆಲದಲ್ಲಿ. ನಾಯಕರುಟ್ಟಿದರು ನೋಡಿ, ನಮ್ಮ ನಾಯಕರುಟ್ಟಿದರು ನೋಡಿ, ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಬೆತ್ಲೆಹೇಮೆಂಬ ಪುರಾದಿಪುರದೋಳು
ಬೆತ್ಲೆಹೆಮೆಂಬ ಪುರಾದಿಪುರದೋಳು ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಗೊಲ್ಲ ಜನರೇ ಕೇಳಿರಿ ನೀವೀಗ, ಗೊಲ್ಲ ಜನರೇ ಕೇಳಿರಿ ನೀವೀಗ, ನಮ್ಮ ನಾಯಕರುಟ್ಟಿದರು ನೋಡಿ, ನಮ್ಮ ನಾಯಕರುಟ್ಟಿದರು ನೋಡಿ. ಅತ್ತ ದೂರ ದೇಶದಿಂದ ನಡೆದು ಬಂದ ಜ್ಞಾನಿಗಳಿಗೆ ಅರಸ ಯರೋದ ದಾರಿ ತೋರಿಸಲಿಲ್ಲ, ಆದರೆ ಆಗಸದ ನಕ್ಷತ್ರ ದಾರಿ ತೋರಿಸಿತು. ಅಹಂಕಾರಿ ಹೃದಯದ ಅರಸನಿಗೆ ಸ್ವರ್ಗದ ಜ್ಯೋತಿಯು ಕಾಣಲಿಲ್ಲ, ಆದರೆ ಮುಗ್ಧ ವಿಶ್ವಾಸದಲ್ಲಿ ಬಂದ ಜ್ಞಾನಿಗಳಿಗೆ ಆ ಮಹಾಜ್ಯೋತಿ ಕಾಣಿಸಿತು. ಜ್ಞಾನಿಗಳು ಕಂದನನ್ನು ಕಂಡು ನಮಿಸಿದರು. ಜನರೇ ಹಾಡ ಕೇಳಿ ಜನರೇ, ಜಗದೊಡೆಯನು ಪರಮಾತ್ಮನು ಭುವಿಗೆ ಇಂದು ಬಂದನು. ಕುರುಬರು ಕುಣಿದು ಹೋದರು, ರಾಯನು ನಮಿಸಿ ಹೋದರು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಈ ಜಗತ್ತಿನ ಜನರನ್ನು ಉದ್ಧಾರ ಮಾಡಲು ಪ್ರಭು ಯೇಸು ಈ ಭುವಿಯಲ್ಲಿ ಅವತರಿಸಿದರು. ಮುಗ್ಧ ಮಗುವಿನ ರೂಪದಲ್ಲಿ ಈ ಪುಟ್ಟ ಕಂದನ ಹೆಜ್ಜೆ ಹೆಜ್ಜೆ ಹೆಜ್ಜೆಗಳಲ್ಲಿ ಜೀವ ಚಿಗುರಿತು, ಪ್ರೀತಿ ಬೆಳೆಯಿತು. ಈ ಪುಟ್ಟ ಕಂದ ದೇವಾಲಯದಲ್ಲಿ ಕಾಣಿಕೆಯಾದ, ನಜರೇತಿನಲ್ಲಿ ಮಗುವಾದ, ಜೆರುಸಲೇಮಿನಲ್ಲಿ ಜ್ಞಾನಿಯಾದ, ಗಲಿಲಯದಲ್ಲಿ ಜನಪ್ರೇಮಿಯಾದ, ಕೊನೆಗೆ ತನ್ನ ತಂದೆಯ ಆಲಯದಲ್ಲಿ ಅಭಿಷೇಕಗೊಂಡು ಜನತೆಯ ಉದ್ಧಾರಕ್ಕೆಂದು ಹೊರಟ. ಕುರುಡರ ಕಣ್ಣು ತೆರೆಸಿದ, ಮೂಕರ ನಾಲಗೆ ಸಡಿಲಿಸಿದ, ಅಂಗವಿಕಲರ ಆದರಿಸಿ ನೊಂದ ಜನರನ್ನು ಸಂತೈಸಿದ, ದೇವರ ಪ್ರೀತಿಯ ತಿಳಿಸಿದ, ಜನತೆಗೆ ಪ್ರಾರ್ಥನೆ ಕಲಿಸಿದ, ಬಹಿಷ್ಕೃತರನ್ನು ಸ್ವಾಗತಿಸಿ ದೀನ ದಲಿತರ ಪ್ರೀತಿಸಿದ, ಬಿರುಗಾಳಿಯನ್ನು ಅಡಗಿಸಿದ, ಅನ್ಯಾಯವನ್ನು ಖಂಡಿಸಿದ, ಮತಾಂಧರನ್ನು ದಂಡಿಸಿದ, ಶತ್ರುಗಳನ್ನು ಕ್ಷಮಿಸಿದ. ಕುರುಡರ ಕಣ್ಣು ತೆರೆಸಿದ, ಮೂಕರ ನಾಲಗೆ ಸಡಿಲಿಸಿದ, ಅಂಗವಿಕಲರ ಆದರಿಸಿ ನೊಂದ ಜನರನ್ನು ಸಂತೈಸಿದ,